ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಪುತ್ತಿಗೆ ಕ್ಯಾಂಪಸ್ನಲ್ಲಿ 2 ದಿನಗಳ ಕಾಲ ನಡೆಯುವ ರಾಜ್ಯಮಟ್ಟದ ವ್ಯಂಗ್ಯಚಿತ್ರ ಕಲಾ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಆಳ್ವಾಸ್ನ ಆಡಳಿತಾಧಿಕಾರಿ ಪ್ರಕಾಶ್ ಶೆಟ್ಟಿಯವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಶಿಬಿರದಲ್ಲಿ ಭಾಗವಹಿಸುವ 26 ಕಲಾವಿದರನ್ನ ಗೌರವಿಸಲಾಯಿತು. ಹಿರಿಯ ವ್ಯಂಗ್ಯಚಿತ್ರ ಕಲಾವಿದ ಕೆಆರ್ ಸ್ವಾಮಿ, ವ್ಯಂಗ್ಯಚಿತ್ರ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷ ಬಿಆರ್ ಚಂದ್ರಶೇಖರ್, ಸದಸ್ಯರಾದ ನಾಗನಾಥ್ ಶೆಟ್ಟಿ, ಜೀವನ್ ಶೆಟ್ಟಿ, ಆಳ್ವಾಸ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ರಮೇಶ್ ಶೆಟ್ಟಿ, ಗುರುಪ್ರಸಾದ್ ಉಪಸ್ಥಿತರಿದ್ದರು. ನುಡಿಸಿರಿಗೆ ಪೂರಕವಾಗಿ ನವೆಂಬರ್ 15ರಂದು ಸಂಜೆ 5ಕ್ಕೆ ಕೃಷಿ ಸಿರಿಯನ್ನ ರಾಜ್ಯ ಕೃಷಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ಉದ್ಘಾಟಿಸಲಿದ್ದಾರೆ. ಪುಷ್ಪ ಪ್ರದರ್ಶನ, ತರಕಾರಿ ಹಣ್ಣುಗಳ ಕಲಾಕೃತಿ ಪ್ರದರ್ಶನ, 44 ತಳಿಗಳ ಬಿದಿರು ಸಸಿಗಳು, 40 ತಳಿಗಳ ಬಿದಿರುಗಳು, 3 ಎಕರೆ ಪ್ರದೇಶದಲ್ಲಿ ಸುಧಾರಿತ ಮತ್ತು ಸಾಂಪ್ರದಾಯಿಕ ನೈಜ ಕೃಷಿ ಪ್ರದರ್ಶನ, 250ಕ್ಕೂ ಮಿಕ್ಕಿದ ಕೃಷಿ ಮಳಿಗೆಗಳ ಮೂಲಕ ನರ್ಸರಿ, ಕೃಷಿ ಉಪಕರಣಗಳ ಮಾರಾಟ ಪ್ರದರ್ಶನ, ನ್ಯೂಜಿಲೆಂಡ್ ಮೂಲದ ಆಹಾರ ಸಸ್ಯಗಳ ಪ್ರದರ್ಶನ, ಮತ್ಸ್ಯ ಮತ್ತು ಸಮುದ್ರ ಚಿಪ್ಪುಗಳ ಪ್ರದರ್ಶನ, ಕೃಷಿ ಸಂಬಂಧಿ ಗುಡಿ ಕೈಗಾರಿಕೆಗಳ ಪ್ರಾತ್ಯಕ್ಷಿಕೆ, ಬೆಳಕಿನಿಂದ ತಡರಾತ್ರಿಯವರೆಗೆ ತುಳು ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಬಾರಿ ಕೃಷಿ ಸಿರಿಯ ವಿಶೇಷತೆ.